ಇದೀಗ ಬಟಾಟೆ ಮತ್ತು ನುಗ್ಗೆಕಾಯಿ ಎಲ್ಲ ಹಾಕಿ ಒಂದು ಸಾಂಬಾರು ಅಂತ ಅನ್ಬೋದು. ಇದು ಏನು ಯೂಸ್ ಮಾಡಲ್ಲ, ಅದಕ್ಕೆ ನಾನು ಮಾಡ್ತೀನಿ. ಒಂಥರ ಗ್ರೇವಿ ಥರ ನಮ್ಮ ಕಡೆ ಮಾಡ್ತಾರೆ. ಹಾಗೆ ನೀವು ಕೂಡ ತೆಂಗಿನಕಾಯಿ ಹಾಕಿ ಮಾಡ್ತೀನಿ. ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಎಮ್ಮಿಯಾಗಿಯೂ ಇರುತ್ತೆ. ಎಲ್ಲದಕ್ಕೂ ನುಗ್ಗೆಕಾಯಿ ಯಾರಿಗೆ ಇಷ್ಟ ಇಲ್ಲ ಹೇಳಿ, ತುಂಬ ಚೆನ್ನಾಗಿ ಇರುತ್ತೆ. ಅದು ನೋಡ್ಕೊಂಡು ಬನ್ನಿ. ಫ್ರೆಶ್ ಮಸಾಲೆ ಯೂಸ್ ಮಾಡಿ ಮಾಡೋದಂಥದ್ದು ನೋಡ್ಕೊಂಡು ಬನ್ನಿ. ನುಗ್ಗೆಕಾಯಿ ಮತ್ತು ಬಟಾಟೆ ಹಾಕಿ ಮತ್ತು ಟೊಮೆಟೊ ಈರುಳ್ಳಿ ಹಾಕಿ ಒಂದು ಗ್ರೇವಿ ಥರ ಮಾಡ್ತೀನಿ. ನೀವು ನೋಡ್ಕೊಂಡು ಬನ್ನಿ. ಇದನ್ನು ಕಟ್ ಮಾಡ್ಕೊಂಡು ಬರ್ತೀನಿ. ಇದನ್ನು ಕಟ್ ಮಾಡಿ ಸಿಗ್ತೀನಿ ನಿಮಗೆ. ನೋಡಿ ಕಟ್ ಮಾಡ್ಕೊಂಡು ಬಂದೆ. ತೊಳೆದು ಈಗ ಬೇಯಲಿಕ್ಕೆ ಇಡ್ತೀನಿ. ಬೇಯಲಿಕ್ಕಿಡುವ. ಮತ್ತು ಬಟಾಟೆ ನೀರು ಹಾಕುವ. ಬೇಯಲಿಕ್ಕಿಡುವ. ಅದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಹಾಕ್ತೀನಿ. ಮಸಾಲೆಯನ್ನು ಮತ್ತೆ ರೆಡಿ ಮಾಡ್ತೀನಿ. ಈಗ ಬೇಯಲಿಕ್ಕಿಡುವ. ಉಪ್ಪು ಹಾಕುವ. ಹಾಗೆ ಒಂದು ಟೊಮೆಟೊ ಈರುಳ್ಳಿ ಹಾಕುವ. ಟೊಮೆಟೊ ಮತ್ತು ಈರುಳ್ಳಿ ಹಾಕ್ಲಿಕ್ಕೆ ಉಂಟು. ಇದು ಗ್ರೇವಿ ಥರ ಮಾಡೋದು ನಾನು. ಒಂದು ಕಾಯಿ ಮೆಣಸು, ಚೆನ್ನಾಗಿ ಬೇಯಲಿ. ಮುಚ್ಚಿ ಬೇಯಿಸುವ. ಅದು ಬೇಯ್ತಾನೆ ಇರುತ್ತೆ. ಮತ್ತು ಮಸಾಲ ರೆಡಿ ಮಾಡುವ. ಮಸಾಲೆ ರೆಡಿ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿದಾಗ 2-3 ಕಾಯಿ ಮೆಣಸು ಹಾಕಿದ್ದೀನಿ. 4 ನಾನು ಮಸಾಲೆ ರೆಡಿ ಮಾಡುವಂಥ ಒಂಥರ ಸಾಂಬಾರು ಥರನೇ ಗ್ರೇವಿ. ನಮ್ಮ ಮಂಗಳೂರು ಕಡೆ ಮಾಡ್ತಾರೆ ಈ ಥರ. ಮೆಣಸು ತೆಗಿಬೇಕು. ಅದು ಫ್ರೈ ಆಗಲಿ ಚೆನ್ನಾಗಿ. ಫ್ರೈ ಆಗಲಿ. ಅದನ್ನು ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ. ಹಾಗೆಯೇ ಸ್ವಲ್ಪ ಧನಿಯಾ ಕಾಳು, ಉದ್ದಿನ ಮೇಲೆ ಧನಿಯಾ ಕಾಳು ಮತ್ತು ಕಡಲೆಕಾಳು ಹಾಕ್ತೀನಿ. ಸ್ವಲ್ಪ ಕಡಲೆಕಾಳಲ್ಲ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಜೀರಿಗೆ ಹಾಕ್ತೀನಿ. ಚೂರಿ ಹೆಚ್ಚು ಏನು ಬೇಕಾಗಿಲ್ಲ. ಇದು ಚೆನ್ನಾಗಿ ಫ್ರೈ ಮಾಡುವ. ಒಂದು 2-3 ಹೆಸರು ಬೆಳ್ಳುಳ್ಳಿ ಹಾಕುವ. ತರಕಾರಿಗೆ ಬೆಳ್ಳುಳ್ಳಿ ಕಡಿಮೆ. ಇದು ಚೆನ್ನಾಗಿ ಫ್ರೈ ಮಾಡುವ. ಮೆಣಸು ಕೂಡ ಕಡಿಮೆನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು, ಕರಚಬಾರ್ದು. ಎಷ್ಟು ಕಡಿಮೆ ಸಾಮಗ್ರಿ ಹಾಕ್ತೇವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ತರಕಾರಿ ಪಲ್ಯ.
ಮೀನು ಸಾರು ಅದಕ್ಕೆಲ್ಲ ನಾವು ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಅದು ಪರಿಮಿತವಾಗಿ ಜಾಸ್ತಿ ಹಾಕಲೂಬಾರ್ದು, ಅದಕ್ಕೆ ಲಿಮಿಟ್ ಇದೆ. ಇದಕ್ಕೆ ನಾನು ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತೀನಿ. ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ಅದು ಇದು ತುರಿಲಿಕ್ಕೆ ಆಗಲಿಲ್ಲ, ಹೀಗೆ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಚೆನ್ನಾಗಿರುತ್ತೆ. ಈರುಳ್ಳಿಯನ್ನು ನಾನು ಅದಕ್ಕೆ ಹಾಕಿದ್ದೇನೆ, ಇದಕ್ಕೆ ಬೇಡ. ಕರಿಬೇವು ಇಲ್ಲ ನನ್ನ ಹತ್ರ, ಇದೆಲ್ಲ ಕರಿಬೇವು ಕೂಡ ಹಾಕ್ಬೋದು. ಕಲಿಸಬಾರ್ದು, ಸಾಕಿಷ್ಟು ಚೆನ್ನಾಗಿ ಆಗಿದೆ. ಇದನ್ನು ಬೇಯಿಸ್ಕೊಂಡು ಬರುವ, ಇದು ತುರ್ಕೊಂಡು ಬರುವ, ಗ್ರೈಂಡ್ ಮಾಡ್ಕೊಂಡು ಬರುವ. ಬೆಂದಿದೆ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಮಸಾಲೆ ಹಾಕ್ತೀನಿ. ಈಗ ಬೇಳೆ ಏನು ದಾಲ್ ಏನು ಯೂಸ್ ಮಾಡಲಿಕ್ಕಿಲ್ಲ, ತೆಂಗಿನಕಾಯಿ ಯೂಸ್ ಮಾಡುವ ಸಾಂಬಾರು ಮಾಡುವ ಸಾಂಬಾರು ಇದು ತುಂಬ ಚೆನ್ನಾಗಿರುತ್ತೆ. ಇದು ನೀರು ಕೂಡ ಹಾಕಬೇಕು, ತುಂಬ ಗಟ್ಟಿಯಾಗೂ ಬೇಡ. ನುಗ್ಗೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ನುಗ್ಗೆ ಅಂದರೆ ತುಂಬ ಇಷ್ಟ ಅಲ್ವಾ? ನನಗೂ ಹಾಗೇನೆ. ಈಗ ಒಗ್ಗರಣೆಯನ್ನು ಕೊಡಬೇಕು, ಮತ್ತು ಒಗ್ಗರಣೆ ಕೊಡಲಿಕ್ಕೆ ಕರಿಬೇವು ಇಲ್ಲ ನನ್ನ ಹತ್ರ. ಸಾಕು, ನಮ್ಮ ನೀರನ್ನು ಬೇಡ. ಇದಕ್ಕೆ ಉಪ್ಪು ಎಲ್ಲ ಸರಿ ಉಂಟ ನೋಡಬೇಕು. ಉಪ್ಪು ಚಪ್ಪೆ, ಸ್ವಲ್ಪ ಉಪ್ಪು ಹಾಕುವ. ಬೇಗ ಕುಯ್ದಕ್ಲೆ, ಲಾಯ್ ಮಾಡ್ದಕ್ಲೆ. ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ ಸಾಂಬಾರು ರೆಡಿ ಆಯಿತು. ನೋಡಿ ಸಾಂಬಾರು ನೋಡಿ ಇಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಒಗ್ಗರಣೆ ಕೊಟ್ಟರು ಕೊಡ್ಬೋದು, ಇಲ್ಲಾದರೂ ಬೇಡ. ನಾನು ಒಗ್ಗರಣೆ ಕೊಡ್ತೀನಿ ಬೇಕಾದರೆ. ಇಲ್ಲ, ನನ್ನ ಹತ್ರ ಕಡಿಮೆ ಇಲ್ಲ. ಎಣ್ಣೆ ಎಷ್ಟು ತಿಂದರೆ ಅಷ್ಟು ಕಡಿಮೆ ತಿಂದ್ರೇ ಒಳ್ಳೆಯದು. ಇಲ್ಲಿಗೆ ಸಾಕು. ಇದು ಇಲ್ಲಿಗೆ ನನ್ನ ಸಾಂಬಾರು ರೆಸಿಪಿ. ಇದರಲ್ವಾ ನಾನು ಮಾಡಿದ ನುಗ್ಗೆಕಾಯಿ ರೆಸಿಪಿಯನ್ನು ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್, ಬಾಯ್.